ಹೆದ್ದಾರಿ ಅಭಿವೃದ್ಧಿ ಅನ್ನೋದು ಜನರ ಸುಗಮ ಸಂಚಾರಕ್ಕೆ ಇರಬೇಕೇ ವಿನಃ ಜನರ ಜೀವ ಹಿಂಡೋದಕ್ಕೆ ಅಲ್ಲ. ಹೌದು, ಮಂಗಳೂರಿನ ಬಿಕ್ಕರ್ನಕಟ್ಟೆ ಸವಣೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸಾರ್ವಜನಿಕರ ಪಾಲಿಗೆ ಮೃತ್ಯು ಕೂಪವಾಗಿ ಮಾರ್ಪಡುತ್ತಿದೆಯಾ ಅನ್ನೋ ಆತಂಕ ಎದುರಾಗಿದೆ. ಬಿಕ್ಕರ್ನಕಟ್ಟೆಯಿಂದ ಸವಣೂರುವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಈಗ ಸಮಸ್ಯೆಗಳ ಅಗರವಾಗಿದೆ. ಕಳಪೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗೆ ಈ ರಸ್ತೆಯೇ ನೇರ ಸಾಕ್ಷಿ. ಕೆಲವೆಡೆ ನಿಯಮ ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಗುಡ್ಡವನ್ನ ಕತ್ತರಿಸಲಾಗಿದ್ದು, ಮಳೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇನ್ನು ಕೆಲವೆಡೆ ತಗ್ಗು ಪ್ರದೇಶಗಳಿಗೆ ಕೇವಲ ಮಣ್ಣು ತುಂಬಿಸಿ ರಸ್ತೆಯನ್ನ ನಿರ್ಮಿಸಲಾಗಿದೆ. ಇದೀಗ ವರುಣನ ಆರ್ಭಟ ಆರಂಭವಾಗುತ್ತಿದ್ದಂತೆಯೇ ಹೊಸದಾಗಿ ನಿರ್ಮಾಣಗೊಂಡ ರಸ್ತೆಗಳ ಬಿರುಕು ಬಿಡುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಇನ್ನು ನಗರದ ಕುಡುಪು ಪರಿಸರದಲ್ಲೂ ಇದೇ ರೀತಿ ಹೊಸದಾಗಿ ನಿರ್ಮಾಣಗೊಂಡ ಹೆದ್ದಾರಿ ಒಂದೆಡೆ ಬಿರುಕು ಬಿಟ್ಟಿದ್ದರೆ ಇನ್ನೊಂದೆಡೆ ಕುಸಿಯುವ ಭೀತಿಯಲ್ಲಿದೆ. ಇನ್ನು ಗಂಜಿಮಠ ಭಾಗದ ಕಥೆಯಂತೂ ಹೇಳತೀರದು. ಇಲ್ಲಿ ಬೃಹತ್ ಹೊಂಡಕ್ಕೆ ಕೇವಲ ಮಣ್ಣು ತುಂಬಿಸಿ ರಸ್ತೆಯನ್ನ ನಿರ್ಮಿಸಲಾಗಿದೆ. ಆದರೆ ಆ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು ಯಾವುದೇ ಗಟ್ಟಿಮುಟ್ಟಾದ ತಡೆಗೋಡೆಯನ್ನ ನಿರ್ಮಿಸಿಲ್ಲ. ಭಾರಿ ಮಳೆಗೆ ಮಣ್ಣು ಕುಸಿದು ಬಿದ್ದರೆ ಇಡೀ ರಸ್ತೆಯೇ ಕೊಚ್ಚಿ ಹೋಗುವ ಅಪಾಯ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಹೆದ್ದಾರಿ ಕಾಮಗಾರಿ ನಡೆಸುವಾಗ ವೈಜ್ಞಾನಿಕ ನಿಯಮಗಳನ್ನು ಪಾಲಿಸಬೇಕಾದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಗಂಜಿಮಠ ಮತ್ತು ಕುಡುಪು ಪರಿಸರದಲ್ಲಿ ಸದ್ಯ ಸೃಷ್ಟಿಯಾಗಿರುವ ಪರಿಸ್ಥಿತಿ ನೋಡಿದ್ರೆ ಯಾವುದೇ ಕ್ಷಣದಲ್ಲೂ ದೊಡ್ಡ ಮಟ್ಟದ ದುರಂತ ಸಂಭವಿಸಬಹುದು. ಮುಂಗಾರು ಮಳೆ ಚುರುಕುಗೊಳ್ಳುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಡೆಗೋಡೆ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿಗೆ ಮುಂದಾಗಬೇಕಿದೆ. ಇಲ್ಲದಿದ್ದರೆ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಒಡೆಯುವುದರಲ್ಲಿ ಸಂಶಯವಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಟು ಮೂಡಬಿದ್ರೆ ಕಾರ್ಕಳದ ಒಂದು ಅವ್ಯವಸ್ಥೆ ಮತ್ತು ಅವಾಂತರವನ್ನು ನೋಡ್ಬೋದು. ಈವಾಗಲೇ ಮೂಡಬಿದ್ರೆ ಬಳಿ ಒಂದು ಕಡೆ ರಿಟೈನಿಂಗ್ ವಾಲ್ ಜರಿದು ಭೂಕುಸಿತ ಉಂಟಾಗಿದೆ. ಬಟ್ ಪುಣ್ಯಕ್ಕೆ ಯಾವ ಜೀವಹಾನಿ ಆಗಿಲ್ಲ. ಬಟ್ ಇಲ್ಲಿಂದ ನೀವು ಮಂಗಳೂರಿಂದ ಮೂಡಬಿದ್ರೆ ಕಾರ್ಕಳ ನೋಡಿದರೆ ಅಲ್ಲಲ್ಲಿ ಇವರು ಮಾಡಿದಂಥ ಒಂದು ಅನ್ಸೈಂಟಿಫಿಕ್ ಕಾಮಗಾರಿ ಅಂತ ಹೇಳ್ಬೋದು. ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಕೆಲವು ಕಡೆ ರಸ್ತೆ ಅಂಚಿಂದ ಈಗ ಕುಸಿದು ರಸ್ತೆಯ ಡಾಮರ್ನ ಬದಿಯಲ್ಲೇ ಭೂಕುಸಿತ ಉಂಟಾಗಿದೆ. ಅದಲ್ಲದೆ ನೀವು ಹಾಕಿದಂಥ ಮಣ್ಣು ಕೆಲವು ಕಡೆ ಕುಸಿದು ವಾಹನಗಳು ಏರುಪೇರಿಂದಾಗಿ ಹೋಗುತ್ತಾ ಇದೆ. ಮತ್ತು ಇನ್ನೊಂದು ಇವರು ಕಾಮಗಾರಿ ಅವಾಂತರ ಮಾಡಿದಂತರ ಇಲ್ಲಿ ಮಳೆ ನೀರು ಹೋಗಲಿಕ್ಕೆ ಅಂತ ಮಾಡಿದಂಥ ಏನು ಹೋಲ್ ಇದೆಯಲ್ಲ, ಅದು ಎತ್ತರದಲ್ಲಿದ್ದು ಮಳೆ ನೀರು ಕೆಳಗಿಂದ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಮೇಲಿಂದ ಕೆಳಗೆ ಹೋಗಬೇಕು. ಅದು ಸಹ ಅವ್ಯವಸ್ಥೆ ಆಗಿದೆ. ಈ ಒಂದು ರಾಷ್ಟ್ರೀಯ ಪ್ರಾಧಿಕಾರವು ಇಡೀ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಪರಿಶೀಲನೆ ಅಥವಾ ನಾವು ಕೆಲವು ಗುಣಮಟ್ಟ ನೋಡಿದರೆ ಕಳಪೆ ಕಾಮಗಾರಿ ಆಗ್ತಾಯಿದೆ. ಕೆಲವು ಕಡೆ ಕಾಮಗಾರಿ ಕಿತ್ತೋಗ್ತಾ ಇದೆ, ವಾಹನಗಳಿಗೆ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹತ್ರ ಕೇಳಿಕೊಂಡಿದ್ದರೆ ಈಗ ಇಮಿಡಿಯೇಟ್ ಆಗಿ ಮಂಗಳೂರು ಮೂಡಬಿದ್ರೆ ಕಾರ್ಕಳ ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಎಲ್ಲೆಲ್ಲೇ ಒಂದು ರಿಟೈನಿಂಗ್ ವಾಲ್ ಅವಘಡ ಆಗುವಂಥ ಭೂಕುಸಿದಾಗುವಂಥ ಪರಿಸ್ಥಿತಿ ಇದೆ ಅಂತನ್ನು ಅವಲೋಕಿಸಿ ಅದಕ್ಕೆ ತಕ್ಕಂಥ ಪರಿಹಾರ ಮಾಡಬೇಕು. ಮತ್ತು ಯಾವುದೇ ಜೀವಹಾನಿ ಆಗೋದಕ್ಕೆ ಇವರು ಪರಿಹಾರ ಅಂತ ಇವರು ಅದಕ್ಕೆ ಹೊಣೆ ಅಂತ ಹೇಳ್ಬೋದು. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.